ಒಂದೇ 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 ನಾವೆಲ್ಲರೂ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ. ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ. ಒಂದೇ 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 ನಾವೆಲ್ಲರೂ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ. ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡ ಒಂದೇ, ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡ ಒಂದೇ. ಸಾವಿರ ನದಿಗಳು ಸೇರಿ ಹರಿದರು ಕೂಡುವ ಕಡಲೊಂದೇ, ಕೂಡುವ ಕಡಲೊಂದೇ. ಒಂದೇ 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 ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ഇരുಳಿಗೆ ಸಾವಿರ ಚುಕ್ಕೆಗಳಿದ್ದರು ಅಗಲಿಗೆ ರವಿ ಒಂದೇ, ഇരുಳಿಗೆ ಸಾವಿರ ಚುಕ್ಕೆಗಳಿದ್ದರು ಅಗಲಿಗೆ ರವಿ ಒಂದೇ, ಅಗಲಿಗೆ ರವಿ ಒಂದೇ. ಅಗಣಿತ ಗ್ರಹಗಳ ಮಂಡಲ ಸೆಳೆಯುವ ಆಕಾಶವೂ ಒಂದೇ, ಆಕಾಶವೂ ಒಂದೇ. ಒಂದೇ 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 ನಾವೆಲ್ಲರೂ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ. ನೂರು ಬಗೆಯ ದೇವರು ಇದ್ದರು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಹಲವು ಬಣ್ಣಗಳ ಹಸುಗಳ ಕರೆಯುವ ಹಾಲಿನ ಬಿಳುಪೊಂದೇ, ಹಾಲಿನ ಬಿಳುಪೊಂದೇ, ಹಾಲಿನ ಬಿಳುಪೊಂದೇ. ಒಂದೇ 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 ನಾವೆಲ್ಲರೂ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ. ನೆರಳನ್ನು ನೀಡುವ ಎಲ್ಲರೂ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ, ಹಾರಾಡುವ ಧ್ವಜ ಒಂದೇ, ಹಾರಾಡುವ ಧ್ವಜ ಒಂದೇ. ಒಂದೇ 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 ನಾವೆಲ್ಲರೂ ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ. ಈ ದೇಶದೊಳಿಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ. ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಅವರು ಕೆಲವು ಹೊತ್ತಿನಲ್ಲಿ ನಮ್ಮ ವೇದಿಕೆಯನ್ನು ತಲುಪಲಿದ್ದಾರೆ. ಈ ಒಂದು ಸಾಮಾಜಿಕ ಇಚ್ಛಾಶಕ್ತಿಯ ಬಂಧುತ್ವ ಎಂಬ ಪರಿಕಲ್ಪನೆ ಅಡಿಯಲ್ಲಿ ಸಂಘಟಿಸಿದಂತಹ ಸೌಹಾರ್ದ ಇಫ್ತಾರ್ ಕೂಟ ಎಂಬ ಕಾರ್ಯಕ್ರಮ ಮುಡಿಪು ನಾಗರಿಕ ಸಮಿತಿ ಎಂಬ ಇದರ ವತಿಯಿಂದ ಸಂಘಟಿಸಲ್ಪಟ್ಟಿದೆ. ಇದರ ಜೊತೆಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಎಲ್ಲ ಹರಿಕಾರರುಗಳು, ಸಾಮಾಜಿಕ ಇಚ್ಛಾಶಕ್ತಿಯ ಹರಿಕಾರರುಗಳು, ದಾನಿಗಳು, ಈ ಜಾಗದ ಮಾಲಕರುಗಳು ಮತ್ತು ಎಲ್ಲ ರಂಗಗಳಲ್ಲಿಯೂ ನಮ್ಮ ಜೊತೆ ಕೈ ಜೋಡಿಸುವಂತಹ ರಿಕ್ಷಾ ಚಾಲಕರು ಮತ್ತು ಮಾಲಕರು, ವರ್ತಕರ ಸಂಘದವರು, ಕುರ್ನಾಡು ಗ್ರಾಮ ಪಂಚಾಯತ್ನ ಎಲ್ಲ ಆಡಳಿತದ ಪ್ರಭೆಗಳು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಒಟ್ಟು ಸಮುದಾಯವನ್ನ ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯನ್ನು ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ ನಮ್ಮ ಘನ ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ, ಈ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ ಅವರು ತಮ್ಮ ಉಪಸ್ಥಿತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿ, ನಿವೃತ್ತಿಯ ನಂತರವೂ ಸಂಪನ್ಮೂಲ ವ್ಯಕ್ತಿಯಾಗಿ, ಒಬ್ಬ ಕ್ರೀಡಾ ಸಂಘಟಕರಾಗಿ ಬಹಳ ಜನರನ್ನ ಬಹಳಷ್ಟು ಪ್ರೀತಿಯಿಂದ ಒಟ್ಟು ಸಮುದಾಯವನ್ನ ಪ್ರೀತಿಸತಕ್ಕಂತಹ ಸನ್ಮಾನ್ಯ ರವೀಂದ್ರ ರೈ ಕಲ್ಲಿಮಾರ್ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ.
ಅವರ ಉಪಸ್ಥಿತಿಯನ್ನ ಗುರುತಿಸ್ತೇವೆ. ಶ್ರೀ ಕ್ಷೇತ್ರ ಕಣಂತೂರಿನ ಆಡಳಿತ ಮುಕ್ತೇಶ್ವರರಾಗಿದ್ದುಕೊಂಡು ಮುಡಿಪು ಕುರ್ನಾಡು ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಜೀವನದಿಂದಲೇ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡು ಒಬ್ಬ ಯುವ ಸಂಘಟಕರಾಗಿ ನಮ್ಮಲ್ಲಿ ಇರ್ತಕ್ಕಂಥ ಸಾಮಾಜಿಕ ಇಚ್ಛಾಶಕ್ತಿಯ ಗೌರವಾನ್ವಿತ ದೇವಿ ಪ್ರಸಾದ್ ಪಯ್ಯತ್ತಾಯರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮುಡಿಪು ಈಗರ್ಜಿಯ ಧರ್ಮಗುರುಗಳು ಎಲ್ಲ ರಂಗಗಳಲ್ಲಿಯೂ ಸಾಮಾಜಿಕ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವಂತ ಗೌರವಾನ್ವಿತ ಆಸಿಸಿ ರಬೆಳ್ಳೋರ್ ಅವರು ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇವೆ. ಹೂ ಹಾಕುವ ಕಲ್ಲು ಜುಮ್ಮಾ ಮಸೀದಿಯ ಖತೀಬರು, ಈ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ನೀಡಲಿರ್ತಕ್ಕಂಥ ಮೊಹಮ್ಮದ್ ಇಕ್ಬಾಲ್ ಫಾಲಿಲ್ ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ನಮ್ಗೆಲ್ರಿಗೂ ಹಿರಿಯಣ್ಣ, ಈ ಭಾಗದಲ್ಲಿ ಸಾಮಾಜಿಕವಾಗಿ, ಕ್ರೀಡಾತ್ಮಕವಾಗಿ, ಶೈಕ್ಷಣಿಕವಾಗಿ ಒಬ್ಬ ದನಿವರಿಯಾದ ನಾಯಕನಾಗಿ ಗುರುತಿಸಿಕೊಂಡಂತ ರಮೇಶ್ ಶೇಣವರವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇವೆ. ಲಯನ್ಸ್ ಪ್ರಾಂತೀಯ ಮಾಜಿ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು, ಪ್ರಾಂತೀಯ ಅಧ್ಯಕ್ಷರಾಗಿದ್ದುಕೊಂಡು, ಜನಜೀವನದ ಒಬ್ಬ ಪ್ರಬುದ್ಧ ಸಂಘಟಕರಾಗಿದ್ದುಕೊಂಡು ನಮ್ಮ ಜೊತೆ ಇರ್ತಕ್ಕಂಥ ದಾನಿ ರಾಧಾಕೃಷ್ಣ ರೈ ಉಮಿಯಾ ಇವರನ್ನ ನಾನು ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಒಬ್ಬ ತುಳು ರಂಗಭೂಮಿಯಲ್ಲಿ ಯಶಸ್ವಿ ಸಾಧಕನಾಗಿ ತುಳು ಅಧ್ಯಯನ ಪೀಠದಲ್ಲಿ ತುಳುವನ್ನ ತನ್ನ ನಿವೃತ್ತಿಯ ನಂತರ ಕಲಿತು ಡಾಕ್ಟರೇಟ್ ಪದವಿಯನ್ನು ಪಡೆದಂತ ನಮ್ಮ ಚಂದ್ರಾಸ್ ಕಣಂತೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕುಳಾಲ್ ಸಂಘದ ಅಧ್ಯಕ್ಷರು ಆದರಣೀಯರಾದಂತ ಗೌರವಾನ್ವಿತ ಪುಂಡರೀಕಾಕ್ಷ ಮೂಲ್ಯರವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ನಮ್ಮ ಹಿರಿಯ ಸನ್ಮಿತ್ರರು, ಒಬ್ಬ ಸಾಮಾಜಿಕ ಇಚ್ಛಾಶಕ್ತಿಯ ಪ್ರಕಾಶ್ ನರಿಂಗಾಣ ಇವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಹಿರಿಯರಾದಂತ ಮೊಹಮ್ಮದ್ ಬೋಳಿಯಾರ್ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಕ್ರೀಡಾ ಸಂಘಟಕರು, ನಮಗೆಲ್ಲರಿಗೂ ಹಿರಿಯರು, ಈಗಲೂ ಕ್ರೀಡಾಂಗಣಕ್ಕೆ ಇಳಿದರಾದರೆ ಹಲವು ಕ್ರೀಡಾಪಟುಗಳನ್ನ ನಾಚಿಸಬಲ್ಲಂತ ಆ ಸ್ಫೂರ್ತಿಯ ಒಬ್ಬ ಚಿಲುಮೆಯಾದಂತ ಶ್ರೀನಾಥ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಬೆಳ್ಳೇರಿ ರಾಜಗೋಪಾಲ್ ಭಟ್ರ ಅವರು ಮಾಜಿ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕುಲಾಲ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸದಾನಂದ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಲಶಿಕ್ಷಣ ಸದಸ್ಯ ಕೃಷ್ಣಮೂಲ್ಯರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯ ಅಧ್ಯಕ್ಷರಾಗಿ ಕ್ರಿಯಾಶೀಲ ಸಂಘಟಕರಾಗಿದ್ದಂತ ಜಿಲ್ಲಾ ಮಾಜಿ ಲಯನ್ಸ್ ಗವರ್ನರ್ ಆದಂತಹ ಲಯನ್ಸ್ ದೇವದಾಸ್ ಭಂಡಾರಿ ಅವರ ನಾಯಕತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತಾ ಇದೆ. ಆದ್ದರಿಂದ ತಾವೆಲ್ಲರೂ ಇದೇ ಕಾರ್ಯಕ್ರಮವನ್ನು ಸಂಘಟಿಸುವಾಗಲೂ ನಮ್ಮ ಜೊತೆ ಕೈ ಜೋಡಿಸುವಂತ ನಾಸಿರ್ ನಡುಪದವರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೊನ್ನೆಯಿಂದ ಈಚೆಗೆ ನಮ್ಮ ಜೊತೆ ಕ್ರಿಯಾಶೀಲವಾಗಿ ಚಟುವಟಿಕೆ ತೊಡಗಿದಂತ ಅಬ್ದುಲ್ ಜಲೀಲ್ ಮೊಂಡುಗೋಳಿ ಅವರು ನಮ್ಮ ಚಾಪನ್ನ ಈ ಕಾರ್ಯಕ್ರಮದಲ್ಲಿ ಮೂಡಿಸಿದ್ದಾರೆ. ವಿಶೇಷವಾಗಿ ನರಿಂಗಾಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಬ್ಲಡ್ ಡೋನರ್ಸ್ ಅಧ್ಯಕ್ಷರಾದಂತಹ ನವಾಜ್ ನರಿಂಗಾಣ್ರವರು, ಅದೇ ರೀತಿಯಾಗಿ ಪಜೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ರಫೀಕ್ ಪಜೀರ್ ಅವರಂತ ಮೊದಲಾದ ನಾಯಕರು ಮುಂದೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ನಮ್ಮ ಘನ ಕರ್ನಾಟಕ ಸರ್ಕಾರದ ಸ್ಪಂದಿಸುತ್ತಿರುವ ಒಬ್ಬ ಅಪರೂಪದ ಸ್ಪೀಕರ್ ಎಂದೇ ಹೆಸರಾದಂತ ಸನ್ಮಾನ್ಯ ಯುಟಿ ಖಾದರ್ ಅವರು ನಮ್ಮನ್ನ ಸೇರಿಕೊಂಡಿದ್ದಾರೆ. ಅವರ ಉಪಸ್ಥಿತಿಯನ್ನ ಸ್ವಾಗತಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕುರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಂತ ಲೋಲಾಕ್ಷಿ ಅಕ್ಕನವರನ್ನ ಸ್ವಾಗತಿಸ್ತಾ ಇದ್ದೇನೆ. ಬಂಧುತ್ವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ಆತ್ಮೀಯವಾಗಿ ಮಗದೊಮ್ಮೆ ಸ್ವಾಗತಿಸ್ತಾ, ಸೌಹಾರ್ದತೆಗೆ ಕಂಟಕವಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ, ಅದೇ ರೀತಿಯಲ್ಲಿ ಅಸಹಿಷ್ಣುತೆಗೆ, ಅದರ ಬೇರ್ಪಡುವಿಕೆಗೆ, ಒಂದು ರೀತಿಯ ಬೇರ್ಪಡುವಿಕೆಯ ವಾತಾವರಣದಲ್ಲಿ ನಾವಿರುವಾಗ ಇಂಥ ಕಾರ್ಯಕ್ರಮಗಳು ಅತ್ಯಂತ ಪ್ರಸ್ತುತ ಆಗ್ತದೆ ಮತ್ತು ಮಹತ್ವವನ್ನು ಪಡೆದುಕೊಂಡಿದೆ. ನಾಗರಿಕ ಸೇವಾ ಸಮಿತಿ ಇದರ ಮುಖ್ಯ ಉದ್ದೇಶ ಪರಸ್ಪರ ಸಹೋದರತೆಯನ್ನು, ಭಾತೃತ್ವವನ್ನು, ಸಾಮರಸ್ಯತೆಯನ್ನು, ಸದ್ಭಾವನೆಯನ್ನು ಮೂಡಿಸ್ತಕ್ಕಂಥ, ಪ್ರತಿಯೊಬ್ಬರ ಮನಸ್ಸನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಕಾಳಜಿಯನ್ನಿಟ್ಟುಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೀತಾ ಇದ್ದೇವೆ. ಇದು ಇಫ್ತಾರ್ ಕೂಟಕ್ಕೆ ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ದೀಪಾವಳಿ, ಅದೇ ರೀತಿಯಲ್ಲಿ ಕ್ರಿಸ್ಮಸ್, ಈ ಹಬ್ಬಗಳನ್ನು ಈ ಸಮಿತಿಯ ಅಡಿಯಲ್ಲಿ ಮಾಡುವ ಮೂಲಕ ಜನರನ್ನು ಒಂದೇ ಭಾವನೆಯ ಅಡಿಯಲ್ಲಿ ತರುವ ಮೂಲಕ ಪರಸ್ಪರ ಅರಿತುಕೊಂಡು ಒಟ್ಟಿಗೆ ಜೀವನ ಮಾಡುವುದಕ್ಕೆ, ಯಾಕಂದರೆ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಭದ್ರತೆ. ಆ ಭದ್ರತೆ ಬೇಕಿದ್ರೆ ಅಲ್ಲಿ ಮುಖ್ಯವಾಗಿ ನಮಗೆ ಬೇಕಾದ ಭಾತೃತ್ವ ಮತ್ತು ಸಮಾನತೆ ಮತ್ತು ಸಹೋದರತೆ. ಅದು ಆಗಬೇಕಿದ್ರೆ ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಆಗ್ತದೆ.
ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು 4 ಮುಖ್ಯವಾಗಿ ಅತಿಥಿಗಳಿದ್ದಾರೆ. ಮುಖ್ಯವಾಗಿ ನಮ್ಮವರೇ ಆಗಿರ್ತಕ್ಕಂಥ ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ಹೇಳಿದಂತೆ ನಮ್ಮ ನಾಗರಿಕ ಸಮಿತಿಯ ಆಶ್ರಯದಲ್ಲಿ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ, ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಖ್ಯವಾಗಿ ನಮ್ಮ ಜನಾಬ್ ಯು ಟಿ ಖಾದರ್ ಅವರು, ಸದ್ಭಾವನೆ ಮತ್ತು ಸಹೋದರತೆಗೆ ಇನ್ನೊಂದು ಹೆಸರಿದ್ದರೆ ಅದು ಯು ಟಿ ಖಾದರ್ ಅವರು ಹೋಗದ ಮಸೀದಿ ಇಲ್ಲ, ಹೋಗದ ಚರ್ಚ್ ಇಲ್ಲ, ಹೋಗದ ದೇವಸ್ಥಾನ ಇಲ್ಲ. ಪ್ರತಿಯೊಬ್ಬರಲ್ಲಿ ಕೂಡ ಸದ್ಭಾವನೆಯನ್ನು, ಸೌಹಾರ್ದತೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದು ನಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದಂಥವರು, ಎಲ್ರಿಗೂ ಸಲ್ಲುವವರು. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂದೇಶವನ್ನು ಕೊಡಲಿಕ್ಕೆ 3 ಜನ ಇದ್ದಾರೆ. ನಮ್ಮ ಕುಯ್ಯತ್ತಾಯರು ಶ್ರೀ ದೇವಿಪ್ರಸಾದ್ ಕುಯ್ಯತ್ತಾಯ, ಆಡಳಿತ ಮುಕ್ತೇಶ್ವರ ಶ್ರೀ ಕನಂತೂರು ದೇವಸ್ಥಾನ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಧರ್ಮದ ಬಗ್ಗೆ ನಾವು ಹೇಗೆ ನಡೆದುಕೊಳ್ಬೇಕು ಅನ್ನೋದರ ಬಗ್ಗೆ ಕೂಡ ಅವರು ಹೆಚ್ಚಾಗಿ ಈ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ವಂದನೀಯ ಫಾದರ್ ಆಶೀಸ್ ರೆಬೆಲ್ಲರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತನ್ನ ಸಮಾಜದ ಸ್ವಾಸ್ಥ್ಯವನ್ನು, ಈ ಒಳ್ಳೆಯ ರೀತಿಯಲ್ಲಿ ಸಮಾಜವನ್ನು ಕಟ್ಟುವ, ಬೆಳೆಸುವ ಮೂಲಕ ತನ್ನದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯ ಧರ್ಮಗುರುಗಳಾದಂಥ ಮೊಹಮ್ಮದ್ ಇಕ್ಬಾಲ್ ಅನ್ಸಾರಿ, ಇಲ್ಲಿಯ ಮಸೀದಿಯ ಧರ್ಮಗುರುಗಳು, ಅವರು ಕೂಡ ಇಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರ ಈ ಒಂದು ಇಫ್ತಾರ್ ಕೂಟದಲ್ಲಿ ಅವರು ಕೂಡ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ನಾವೆಲ್ಲರೂ ಪರಸ್ಪರ ಒಂದೇ ಭಾವನೆಯ ಅಡಿಯಲ್ಲಿ, ಒಂದೇ ಸೂರಿನ ಅಡಿಯಲ್ಲಿ ನಮ್ಮನ್ನು ಅರಿತುಕೊಂಡು ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ಈ 3 ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ತಮಗಿದು ನಮ್ಮ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ, ಇಲ್ಲಿಗೆ ಸಮಯದ ಇತಿಮಿತಿ ಇದೆ. ಹಾಗಾಗಿ ಈಗಾಗಲೇ ಎಲ್ಲ ಸ್ವಾಗತ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕುಯ್ಯತ್ತಾಯರು ಒಂದೆರಡು ಮಾತಾಡಬೇಕಾಗಿ ಕೇಳ್ತೇನೆ. ಶ್ರೀ ಕ್ಷೇತ್ರ ಕಣಂದೂರದ ಸತ್ಯಲೇಖ ಕೈ ಮುಗಿಯೊಂದು ಇನ್ನಿತ ಈ ಸೌಹಾರ್ದ ಕೂಟಡು ನಾವು ಮಾತೆರ್ಲ ಒಟ್ಟಿಗೆ ಸೇರ್ದ ಐಟಿ ಮುಖ್ಯವಾದ ಮುಡಿಪು ಜೋಸೆಫಾಸ್ ಚರ್ಚಿದ ವಂದನೀಯ ಗುರುಕುಲು ಆಶೀಸ್ ರೆಬೆಲ್ಲೋ ಅಂಜನೆ ಕತಿಯಬೇರೆ ಜುಮ್ಮಾ ಮಸೀದಿ ಹುವಾಕಲ್ಲು ಮೊಹಮ್ಮದ್ ಇಕ್ಬಾಲ್ ಫಯಾಲಿ ಅಂಜನೆ ಬಸ್ ಸೇರಿದನ ಮಾತಾ ಸಮಾಜ ಬಾಂಧವರೇ ಇಕ್ಲಿಗೆ ಮಾತಿರಿಗಲ ಗೌರವದ ಕೈ ಮುಗಿಯೊಂದು ಒಂಜಿ 2 ಪಾತ್ರ ನಮ್ಮ ಭಾರತ ದೇಶಡು ಪುಟದ ಅಂಜನೆ ಭಾರತ ದೇಶ ನಂಗೆ ಅತ್ಯಂತ ಪುರ್ಲುಡು ಆಶಯ ಕೊಡ್ತುಂಡು. ಮಾತ್ರತ್ತು ಭಾರತ ದೇಶ ಅಂದು ಪನ್ಪುಣವು ನಂಗೆ ಇನಿ ಬಾರಿ ಎಡ್ಡೆಡೆ ಬಾರಿ ಸೌಹಾರ್ದಡು ನಮ್ಮ ಭಾರತ ದೇಶಡು ನಮ್ಮ ಮಾತಿರಲವುಲ್ಲ. ಐತೆ ಒಟ್ಟಿಗೆ ಭಾರತ ದೇಶ ಅಂದು ಪನ್ಪುಣವು ವಿವಿಧತೆಯಲ್ಲಿ ಏಕತೆ. ಬೇತೆ ಬೇತೆ ದೇಶ, ಬೇತೆ ಬೇತೆ ರಾಜ್ಯಡು, ಬೇತೆ ಬೇತೆ ಭಾಷೆ ಪಾತಿರು ನಕ್ಲು, ಬೇತೆ ಬೇತೆ ಆಯ್ನಂಚಿನ ಪೋಷಾಕು ಬಾಡ್ ನಕ್ಲು ಮಾತ್ರತ್ತು ಬೇತೆ ಬೇತೆ ಖಾದ್ಯಲಿನ ಮಾತಾ ನಮ್ಮ ಮಾತಾ ತಿನ್ನೊಂದುಪ್ಪ ಆಂಡಲ ಭಾರತ ದೇಶ ಅಂದು ಪನ್ಪುಣವು ಅವು ಅಖಂಡವಾದ ಉಪ್ಪುನಂಚಿನವು. ಐಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಬಂತೇರು ನಾವೆಲ್ಲರೂ ಒಂದೇ ಪನ್ಪುಣಂಚೇನು ಆರು ನಮ್ಮ ಮಾತೆಟ್ಲ ಸಾರೊಂದು ಬತ್ತಿದೇರು. ಐದಟ್ಟಿಗೆ ಭಾರತ ದೇಶ ಅಂದು ಪನ್ಪುಣವು ಪ್ರಜಾಪ್ರಭುತ್ವ ದೇಶ. ಐದು ನಮ್ಮ ಮಾತ್ರ ಒಪ್ಪದಿನತ್ತು ಇಡೀ ಪ್ರಪಂಚನೇ ಭಾರತ ದೇಶನ ಪ್ರಜಾಪ್ರಭುತ್ವ ಅಂತ ಪಂಡದು ಓದುದು. ಸಂವಿಧಾನ ಪನ್ಕೊಂಡು ನಮ್ಮ ಭಾರತ ದೇಶದ ಭಾರತೀಯರು ಮಾತಿರ್ಲ ಸಮಾನರು ಪನ್ಪುಣೇನು ನಮ್ಮ ಭಾರತ ದೇಶದ ಸಂವಿಧಾನ ಪಣಂದು ಬರ್ಕೊಂಡು ಅಂಜನೆ ಇನಿ ಮುಡಿಪದ ಈ ಸೌಹಾರ್ದ ಕೂಟನು ನಾಗರಿಕ ಸಮಿತಿ ಆಯೋಜನೆ ಮಲ್ತದಂడి. ನೇತ ಮುಖ್ಯ ಉದ್ದೇಶ ಇಂಚಿನ ಕೇಂಡ ಇನಿ ಮುಸಲ್ಮಾನ್ ಬಾಂಧವ್ಯರನ್ನ ಉಪವಾಸದ ದಿನಕೊಲು 1 ತಿಂಗಳು ಮಾತೆರೆಗಳ ಅಕ್ಲೆಗೆ ಉಪವಾಸ ಉಂಡು. ಅಂಚನೆ ಹಿಂದೂ ಧರ್ಮಡ್ಲ 1 ತಿಂಗಳು ಧರ್ಮ ತಿಂಗಳು ಒಂದುಂಡು. ಕ್ರಿಶ್ಚಿಯನ್ ನೆಟ್ಲ 1 ತಿಂಗಳು ಅವು ಧರ್ಮ ತಿಂಗಳು ಒಂದುಂಡು. ವರ್ಷದ 365 ದಿನಲ ನರಮಾನಿ ದಾನ ಇತ್ತನೇ ದಾನ ಮಲ್ಪೋಡು ಬಂಡದು ನಂಗೆ ನಮ್ಮ ಹಿರಿಯಾಕಲು ಬಂದ್ಪೇರು ನಮ್ಮ ಧರ್ಮ ಗ್ರಂಥಗಳು ಬಂದ್ಪಂಡು ಆಂಡ ಆ 1 ತಿಂಗಳು ನಿಜವಾದ ಕಡ್ಡಾಯವಾದ ಅಂಡ್ಲ ದೀನರಿಗೆ ಏರು ಆರ್ಥಿಕವಾದ ಸಬಲರಿಜ್ಜರು ಅಕ್ಲೆಗೆ ದಾನ ಮಲ್ಪೋಡು ಬಂಡದು ನಮ್ಮ ಹಿರಿಯಾಕಲು ಮಾತ ಪಂಡ್ಪುಂಡು.
ಅವೇ ರೀತಿ ನಮ್ಮ ಧರ್ಮ ಗ್ರಂಥಲ್ಲ ಅಯ್ಯಲ್ಲ ಅತ್ಯಂತ ಪುರುಳುಡು ಪಣಂದು ಬರ್ಪುಂಡು. ಹಿಂದಿಲೆಗೆ ಭಗವದ್ಗೀತೆ ಉಪ್ಪು, ಮುಸಲ್ಮಾನ ಕುರಾನ್ ಉಪ್ಪು, ಕ್ರಿಶ್ಚಿಯನ್ರಿಗೆ ಬೈಬಲ್ ಉಪ್ಪು ನೀವು ಮಾತಲ್ಲ ಎಂಚಿನ ಪನ್ಪಣೆ ಎಂದು ಬಂಡ ನರಮಾನಿ ನಿಯಮಡು ಪೋಡು ಪನ್ಪಣೆ ನರಮಾನಿ ಏಪ ನಿಯಮ ತತ್ತದ ಪೋಪಿನ ಆನಿ ನರಮಾನಿ ಪನ್ಪಣವು ಆ ವ್ಯವಸ್ಥೆಡು ಪೂಜೆ ಐಕೋಸ್ಕರ ನರಮಾನಿ ಏಪಲ ಆ ನಿಯಮಡಿತ್ತಿನ ಮಾತ್ರ ಆ ನರಮಾನಿ ಲೆಕ್ಕ ಉಪ್ಪುಣು ಅಂತ ಪನ್ಪಣೇನು ನಮ್ಮ ಈತಿನ ತಗೊಂಡು ಬರ್ತನ. ಇನ್ನಿತ ಈ ಸೌಹಾರ್ದ ಕೂಟ ನಿಜವಾದ ಬಾರಿ ಸಂತೋಷ ಆಪುಂಡು. ಮಾತೇರ್ಲ ಇನಿ ಒಟ್ಟಿಗೆ ಇತ್ತದು ಇನಿ ಉಪವಾಸದ ಈ ಇಫ್ತಾರ್ ಕೂಟದ ಈ ಪೊರ್ತುಡು ನಾವು ಮಾತೇರ್ಲ ಒಟ್ಟಿಗೆ ಸೇರ್ತ ನನ್ನ ರಾಜಕೀಯದ ಬಗ್ಗೆ ನಮ್ಮ ಪಾತ್ರ ನಂಡ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರು ನಂಗೆ ಪಂತೇರು ನಮ್ಮ ಸದನದ ಉಲಾಯಿ ಮಾತ್ರ ಲಡಾಯಿ ಮಲ್ಪಣೆ ವಿದಾಯಿಡು ಮಾತೇರ್ಲ ಒಟ್ಟಿಗೆ ಉಪ್ಪಣೆ ಅಂಜದ ಉಪ್ಪಣ ನಿಕ್ಲು ಐನು ತೂದು ಲಡಾಯಿ ಮಲ್ಪಡಿಸಿ ವಿದಾಯಿ ಏರ್ಲ ಅಂದ್ ಪನ್ಪಣೇನು ಆರು ಇಡೀ ಭಾರತ ದೇಶದ ಪ್ರತಿ ವರಿಯಾಗಿ ಏರ್ ಮಾತ ನಾಗರಿಕರು ಅಕ್ಲಿಗೆ ಮಾತ ಅವು ಪಣ್ತೇನೆ ಅಂತ ಪಂಡ ಅವು ರಾಜಕೀಯಾಗಿ ಕರೆಕ್ಟ್ ಸರಿಯಾದ ಒಂಜಿ ಸೂಚನೆ ಮಲ್ತೇನೆ ಅಂಚಿನ ಒಂಜಿ ವಿಷಯ ಅವತ್ತಂದೆ ಸೌಹಾರ್ದತೆಗೆ ಆರು ವಿಧಾನಸಭಾಧ್ಯಕ್ಷತೆ ಒಂಜಿ ಕುಲ್ಲುದು ಒಂಜಿ ಪಾತೆರ ಪಣ್ತೇರು ನಮ್ಮ ತುಳುನಾಡು ದೈವ ದೇವರಿನ ಮಸ್ತಾದ ಆರಾಧನೆ ಮಲ್ತಂದು ಬರ್ಪಣಂಚಿನ ಜನಕುಳ್ಳೇರು ಅಕ್ಕಲು ಬಳೆ ಮಾತ ದಿಯೊಂದು ಪೇರು ಅಕ್ಲೆಗೆ ಬೇಲೆ ಮಾತ ಮಲ್ಪೇರ ಪೂಜಿ ಅಂಚಾದು ಮಾಸಾಶನ ಕೊರ್ಪಣಂಚಿನ ಒಂಜಿ ನಿರ್ದೇಶನ ಮಲ್ಪೊಡು ಪಂಡದು ಆರು ಮುಜರಾಯಿ ಇಲಾಖೆ ಅಕ್ಲೆಗೆ ಆರ್ನ ಸಭಾಧ್ಯಕ್ಷ ಕುಲ್ಲುದು ಆರು ಐಕ್ ಆಜ್ಞೆ ಮಲ್ಪೇರು ನಿಜವಾದ ಅಣ್ಣ ಸೌಹಾರ್ದತೆಗೆ ನೆಡ್ದುಮಲ್ಲ ಪುದರ್ ನೆಡ್ದುಮಲ್ಲ ಬೇತೆ ಓಲ ಬಡ್ಚಿ ಅಂಚಾದು ಪುನಗ ಸೌಹಾರ್ದತೆ ಎಂದು ಪನ್ಪಣವು ನಾವು ಮಾತೇರ್ಲ ಒಂಜಿ ಎಂದು ಪಣೊಂದು ಬರ್ಪಣೇನು ನಂಗೆ ಖಂಡಿತವಾದ ಮಾತೇರಿಗಳ ಗೊತ್ತುಂಡು ದಯಂದು ಬಂಡ ಲಡಾಯಿಂದ ಬಂಡ ಏಪಲ ಸರಿಯ ಆಯ್ನ ಆಪಣ ಬೇಲೆ ಹತ್ತು ಅವು ಮುಕ್ತಾಯ ಆಪಣತ್ತು ಅಂಚಾದು ಮಾತೇರ್ಲ ಸೌಹಾರ್ದ ಉಪ್ಪಣವು ನಮ್ಮ ಇನಿತ ಅತ್ಯಂತ ಅಗತ್ಯ. ಭಾರತ ದೇಶ ಅಖಂಡ ಆವುಡುಂದಾಂಡ ನಮ್ಮ ಲಡಾಯಿ ಮಲ್ತಂದಾಂಡ ನನೋರಿ ಬತ್ತದು ನಮ್ಮನ್ನು ತೋಣ್ಣಂಚಿನ ಕುಡಂಜಿ ಪರಿಸ್ಥಿತಿ ಬರಂದ ಲೆಕ್ಕ ನಮ್ಮ ಈ ಮುಲ್ಪ ಉಂತದು ನಮ್ಮ ಮಾತೇರ್ಲ ಐನು ನಿಶ್ಚಯ ಮಲ್ಪಣೆ ಇಡ್ಡೆ ಇನಿತ ಈ ಸೌಹಾರ್ದ ಕೂಟಗೂ ಏನ ಲೆತ್ತನಿಕ್ ಮಾತ್ರೆಗಳ ಆಭಾರಿ ಆದುಲ್ಲೆ ಮಾತಿರತ್ತು ಮಾತ ಇತ್ತ ಈ ಉಪವಾಸದ ಧರ್ಮ ತಿಂಗಳು ಮಾತೆರೆಗಳ ಎಡ್ಡೆ ಕೊರಡು ಮಾತಿರತ್ತು ಇಡೀ ಭಾರತ ದೇಶಕ್ಕೂ ಎಡ್ಡೆ ಮಲ್ಪಡು ಮಾತೇರ್ಲ ಎಡ್ಡೆ ಮನಸ್ಸಿಡು ಮಾತೇರ್ಲ ಒಟ್ಟಿಗೆ ಇತ್ತದು ನಮ್ಮ ಭಾರತ ದೇಶ ಅಖಂಡಡು ಉಪ್ಪು ಲೆಕ್ಕ ನಾವು ಮಾತೆಲ್ಲ ಪ್ರಯತ್ನ ಮಲ್ಪಗ ಅಂದ್ಕೊಂಡಂದು ಗೌರವ ಸಭಾಧ್ಯಕ್ಷರಿಗೆ ಕೊಡೋರ ಕೈ ಮುಗಿಯೊಂದು ಬಸ್ ಸೇರಿದಲಂಚಿನ ಮಾತ ಎನ್ನ ಆತ್ಮೀಯರಿಗೆ ಮಾತೆರೆಗಳ ಕೈ ಮುಗಿಯೊಂದು ನಡ್ಡ ಬಾತಿ ಅಂತ ನಮಸ್ಕಾರ. ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಸಮಯದ ಅಭಾವವನ್ನು ಅರಿತು ನಾವು ಗೌರವನ ಧರ್ಮಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದೀಗ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಂದು ಎನ್ನುವ ಭಾವನೆ ಪಡೆದುಕೊಂಡು ಇಲ್ಲಿ ಸ್ಟೇಜಿಗೆ ಬರುವಾಗಲೇ ನಾವು ನೋಡ್ತೇವೆ ಸೌಹಾರ್ದ. ಅದರ ಜೊತೆ ನಾವೆಲ್ಲರೂ ಸೇರಿ ತಕ್ಕೊಳ್ಳುವಂತಹ ಆಹಾರ ಪ್ರತಿ ಮನುಷ್ಯನಿಗೆ ಬೇಕಾಗುವಂಥದ್ದು. ಇಂಥದ್ದನ್ನ ಆಯೋಜಿಸಿದಂತ ಈ ನಾಗರಿಕ ಸಮಿತಿ ಸದಸ್ಯರಿಗೂ ಕೈ ಮುಗಿದು ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ನಾನು ಹೇಳ್ತೇನೆ. ನಿಮ್ಮಂಥವರು ಇವತ್ತು ಇದ್ದರೆ ಮಾತ್ರ ನಾನು ನೀನು ಬದುಕಬಹುದು, ನಿನ್ನ ಧರ್ಮ ಪಾಲಿಸಬಹುದು. ನಾವೆಲ್ಲರೂ ಒಂದಾಗಿ ದೇವರಿಗೆ ಅವರವರ ಧರ್ಮದಲ್ಲಿ ಪಾಲಿಸುವಾಗ ನಾವು ಕೂಡ ದೂರದಲ್ಲಿ ನಿಂತು ಸಂತೋಷ ಪಡಬಹುದು. ಇದು ನಮ್ಮೆಲ್ಲರ ಆ ಒಂದು ಚಿಂತನೆಯಿಂದ ಮಾತ್ರ ಸಾಧ್ಯ. ಆದ್ರಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿ ನಮ್ಮೆಲ್ಲರನ್ನ ಕರೆಸಿ ನಮ್ಮೆಲ್ಲರ ಭಾವನೆ, ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಭರವಸೆ ಏನು ಉಂಟು ಅದಕ್ಕೆ ಪೂರಕವಾಗಿ ನಡೆಯುವಂತ ಇಂಥ ಕಾರ್ಯಕ್ರಮಕ್ಕೆ ದೇವರು ಸಂಪೂರ್ಣ ರೀತಿಯಲ್ಲಿ ಆಶೀರ್ವದಿಸಿ ನಮ್ಮೆಲ್ಲರ ಮಧ್ಯೆ ಇರುವಂತಹ ಏಕತ್ವದ ಭಾವನೆ, ಸೌಹಾರ್ದದ ಭಾವನೆ, ನಮ್ಮ ಆ ಬಂಧುತ್ವದ ಭಾವನೆ ಸದಾ ನಮ್ಮಲ್ಲಿ ಇರಲಿ, ಬೆಳೆಯಲಿ, ಮುಂದೆ ಸಾಗಲಿ ಅಂತ ಹಾರೈಸುತ್ತಾ ಎಲ್ಲ ನಮ್ಮ ಈ ಮುಸ್ಲಿಮರು ತಮ್ಮ ಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ತಮಗೂ ಕೂಡ ಅಲ್ಲರ ಮುಖಾಂತರ ಆಶೀರ್ವಾದ ಕೊಟ್ಟು ನಿಮ್ಮೆಲ್ಲರ ಜೀವನ ಒಳ್ಳೆಯದಾಗುವಾಗ ನಮಗೂ ದೇವರು ನಮ್ಮೆಲ್ಲರ ಮುಖಾಂತರ ಆಶೀರ್ವದಿಸಿ ನಮ್ಮ ಜೀವನ ಸಂತೋಷದ್ದು, ಪ್ರತಿಯೊಬ್ಬರಿಗೂ ಸಂತೋಷ ಕೊಡುವಂಥದ್ದು, ಸೌಹಾರ್ದತೆಯಿಂದ ಮುನ್ನಡೆಯುವಂತ ಒಂದು ಸೌಭಾಗ್ಯ ದೇವರು ನಮಗೆ ದಯಪಾಲಿಸಲಿ. ಎಲ್ಲರಿಗೂ ಶುಭವಾಗಲಿ. ಫಾದರ್ ಅಸಿಸಿ ರೇಬಲ್ ಧರ್ಮಗುರುಗಳ ಬುಡಿಪ ಚರ್ಚೆಯವರಿಗೆ ಹಿರಿಯರಾದ ರಮೇಶ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಹೂಹಾಕ್ ಮೂಲಕ ಮಸೀದಿಯ ಧರ್ಮಗುರುಗಳು ಇದೀಗ ಸಂದೇಶವನ್ನ ಸಾರಲಿಕ್ಕಿದ್ದಾರೆ. ಆಸೀನರಾಗಬೇಕು. ಉಳ್ಳಾಗಿಯ ಸೌಹಾರ್ದ
ഇഫ്താർ സംഗമം എന്തുകൊണ്ടും മാതൃകാ യോഗ്യമാണ്. ഈ ഒരു കാലഘട്ടത്ത് പരസ്പരം തമ്മിലടിക്കലല്ല, മതം ഏതായാലും വംശം ഏതായാലും ഇന്ത്യക്കാരായ നാമെല്ലാവരും ഒന്നാണ് എന്ന് ഉറക്കെ പ്രഖ്യാപിച്ചുകൊണ്ടുള്ള ഈ മഹത്തായ സൗഹൃദ ഇഫ്താർ സംഗമം എല്ലാവർക്കും മാതൃകയാവട്ടെ. ഇത് സംഘടിപ്പിച്ച എല്ലാവരെയും ആശംസിച്ചുകൊണ്ട് ഈ മഹത്തായ പരിപാടിയിൽ സംബന്ധിച്ച എല്ലാവർക്കും, പ്രത്യേകിച്ച് നമ്മുടെ കർണാടക വിധാനസഭ അധ്യക്ഷൻ കൂടിയായ UT ഖാദർ സാഹിബ്, എല്ലാവർക്കും ആശംസ പറഞ്ഞുകൊണ്ട് നിർത്തുന്നു. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಉಮೇರ್ ಅವರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಪ್ರಶಾಂತ್ ಕಾಜವರ್ ಅವರು ಹಾಗೂ ದೇವದಾಸ್ ಭಂಡಾರಿ ಅವರ ಸಮ್ಮುಖದಲ್ಲಿ ಇದೀಗ ನಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಸಂದೇಶದ ಹರಿಕಾರರು ನಮ್ಮೆಲ್ಲರ ಗೌರವಾನ್ವಿತ UT ಖಾದರ್ ಅವರು ಇದೀಗ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ನಾಗರಿಕ ಸಮಿತಿ ಮುಡಿಪು ಇದರ ಆಶ್ರಯದಲ್ಲಿ ಏರ್ಪಡಿಸಲ್ಪಟ್ಟಂತಹ ಬಂಧುತ್ವ ಸೌಹಾರ್ದತಾ ಇಫ್ತಾರ್ ಕೂಟದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ನಮ್ಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ನಮ್ಗೆ ಅತ್ಯಂತ ಗೌರವಿತರು, ನಮಗೆ ಹಿರಿಯರು, ಶ್ರೀ ಕ್ಷೇತ್ರ ಕಣತೂರು ಇದರ ಆಡಳಿತ ಮುಖ್ಯಸ್ಥರಾದ ಶ್ರೀ ದೇವಿ ಪ್ರಸಾದ್ ಪೈತಾರವರೇ, ಕಾರ್ಯಕ್ರಮದಲ್ಲಿದ್ದು ನಮಗೆ ದಿವ್ಯವಾದ ಸಂದೇಶ ನೀಡಿದಂತಹ ಸಂತ ಜೋಸೆಫ್ ವಾಸ್ ಚರ್ಚ್ನ ಮುಡಿಪು ಇದರ ವಂದನೆ ಧರ್ಮಗುರುಗಳಾದಂತಹ ಫಾದರ್ ಆಸಿಸ್ ರಫಲ್ರವರೇ, ಹೂವಾಕುಕಲ್ಲು ಜುಮಾ ಮಸೀದಿಯ ಖತೀಬರು ಆದಂತಹ ಬಹುಮಾನದ ಮೊಹಮ್ಮದ್ ಇಕ್ಬಾಲ್ ಪಲಾಲಿರವರೇ, ಈ ಕಾರ್ಯಕ್ರಮ ಸಂಘಟಿಸಿದ ನಾಗರಿಕ ಸಮಿತಿಯ ಅಧ್ಯಕ್ಷ ವಹಿಸಿದಂತಹ ದೇವದಾಸ್ ಭಂಡಾರವರೇ, ಇದಕ್ಕೆ ತನ್ನ ಸಂಪೂರ್ಣವಾದ ಸಹಕಾರ ನೀಡಿದಂತಹ ಗುರುತ ಜಲೀಲ್ ಅವರೇ, ಅದೇ ರೀತಿ ಪ್ರಶಾಂತ್ ಕಾಜವ್ರವರೇ, ಮಮತಾ ಗಟ್ಟೀರವರೇ, ನಾಸೀರ್ ಅವರೇ, ಇಬ್ರಾಹಿಂ ಅವರೇ, ಹೈದರ್ ಅವರೇ, ಗೌತಮ ಪುಂಡರೀಕ್ಷಕನ್ ಅವರೇ, ರಮೇಶ್ ನಮ್ಮ ಹಿರಿಯ ರಮೇಶ್ ಶೇನವರವರೇ, ರಾಧಾಕೃಷ್ಣ ರಾಯ್ ಅವರೇ, ನಮ್ಮ ಚಂದ್ರಾಸ್ ಕಣಂತೂರ್ ಅವರೇ, ಅದೇ ರೀತಿ KS ಗಟೀರ್ ಅವರೇ, ಸುರೇಖರ್ ಅವರೇ, ರಜಾಕ್ ಅವರೇ, ಗೌತಮ್ ಶೀನಾ ಶೆಟ್ಟರ್ ಅವರೇ, ನಮ್ಮ ಜೊತೆ ಸೇರುವಂತಹ ರವೀಂದ್ರ ಮಾಸ್ಟರ್ ಅವರೇ, ಬಹುಶಃ APMC ಮುಖ್ಯ ಎಕ್ಕರ್ ಮಾನಪ್ಪ ಶೆಟ್ಟರ್ ಅವರೇ, ರಾಜಗೋಪಾಲ್ ಭಟ್ ಅವರೇ, ದೇವಪ್ರಸಾದ್ ಅವರೇ, ನಮ್ಮ ಇನ್ನಿತರ ಎಲ್ಲ ನಮ್ಮ ಗೌತಮ್ ಚಂದ್ರಾಸ್ ಖರ್ಕೇರ್ ಅವರೇ, ನಿಗಮದ ಅಧ್ಯಕ್ಷ ಆಗಿರುವಂತಹ ಮಮತಾ ಗಟೀರ್ ಅವರೇ, ಅರುಣ್ ಅವರೇ, ಇನ್ನಿತರ ಎಲ್ಲ ನಮ್ಮ ಹಿರಿಯ ಕಿರಿಯ ಗಣ್ಯಾತಿ ಗಣ್ಯ ಅತಿಥಿಗಳೇ, ಪ್ರಪ್ರಥಮವಾಗಿ ಮುಡಿಪು ಪ್ರದೇಶದ ವಿವಿಧ ಗ್ರಾಮದ ಎಲ್ಲ ಹಿರಿಯ ಕಿರಿಯರನ್ನು ನಾಗರಿಕ ಸಮಿತಿ ಮುಡಿಪು ಇದರ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರನ್ನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಡಿಪು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಪ್ರತಿಯೊಂದು ಹಂತದಲ್ಲಿ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸ ಸೇರಿಸುವಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತಮ್ಮ ತಮ್ಮ ಸಂಸ್ಕೃತಿಯನ್ನು ಹಂಚಿಕೊಂಡು ಅಭಿವೃದ್ಧಿಯ ಪ್ರದೇಶ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನೊಂದು ಸತ್ಪ್ರಜೆ ಕೊಡುಗೆ ಕೊಡಬೇಕಾ ಆ ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಅಧ್ಯಕ್ಷ ದೇವದಾಸ್ ಭಂಡಾರಿ ಅವರು ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ಸರ್ವರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು, ನನಗೆ ಬಹುಶಃ ಅತ್ಯಂತ ಸಂತೋಷವಾಗ್ತದೆ. ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದ ಈ ಊರಿನ ಹಿರಿಯರು, ಬಹುಶಃ ನಾನು ಬಹಳಷ್ಟು ಹೆಸರು ಹೇಳಿದ್ದೇನೆ, ಇನ್ನು ಕೂಡ ಬಹಳಷ್ಟು ಹೆಸರು ಹೇಳಲಿಕ್ಕಿದೆ. ಈ ಊರಿನ ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಭವಿಷ್ಯದ ಯುವ ಜನಾಂಗ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ಜೀವನ ಮಾಡಬೇಕು ಮತ್ತು ವಿಶ್ವಾಸದಿಂದ ಸಮಾಜ ಮುನ್ನಡೆಸಬೇಕಂತ ಹೇಳಿ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದು ಬಹುಶಃ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಮತ್ತು ನಾನು ಅತ್ಯಂತ ಪ್ರಾಮಾಣಿಕತೆ ಅಂತ ಹೇಳ್ತೇನೆ. ಮುಡಿಪು ಮತ್ತು ಈ ಪ್ರದೇಶದಲ್ಲಿ ಸೇರಿರುವ ಹಿರಿಯ ಕಿರಿಯರ ಈ ಒಂದು ಪ್ರದೇಶದ ನಿಮ್ಮೆಲ್ಲರ ಶಾಸಕ ಮತ್ತು ಪ್ರತಿನಿಧಿ ಆಗಲಿಕ್ಕೆ ಅದು ನನಗೆ ದೇವರು ಕೊಟ್ಟಂತಹ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ರೀತಿಯ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಸಮಾಜವನ್ನು ಬೆಸೆಯುವಂಥ ಕಾರ್ಯಕ್ರಮ ತಾವೆಲ್ಲ ರೀತಿಯ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಗಿದೆ. ಇವತ್ತು ಬಹುಶಃ ಇಫ್ತಾರ್ ಕೂಟ ಆಗ್ತದೆ, ನಾಳೆ ದೀಪಾವಳಿ ಬಂದಾಗ ಆ ಕಾರ್ಯಕ್ರಮ, ಕ್ರಿಸ್ಮಸ್ ಹಬ್ಬ ಬಂದ ಈ 3 ಕಾರ್ಯಕ್ರಮ ಕೂಡ ಹಿರಿಯರೆಲ್ಲ ಸೇರಿಸಿಕೊಂಡು ದೊಡ್ಡ ಮಟ್ಟದ ಪರಂಪರೆಯ ಸಂಪ್ರದಾಯದ ಸಂಸ್ಕೃತಿ ಅಂತ ಇವತ್ತು ಬಹುಶಃ ಪ್ರಾರಂಭ ಮಾಡಿದ್ದೀರಿ. ನನಗೆ ವಿಶ್ವಾಸ ಇದೆ, ಈ ಊರಿನ ಬಹುಶಃ ದಿನಗಳಲ್ಲಿ ನಾವು ಇರ್ಬೋದು ಇಲ್ಲದಿರ್ಬೋದು, ಬಹುಶಃ 100 ವರ್ಷವೂ ಕೂಡ ಬಂದಂತ ಯುವ ಜನಾಂಗದ ಚುಕ್ಕಾಣಿ ಹಿಡಿದುಕೊಂಡು ಮುಂದೆ ತಗೋ ಕೆಲಸ ಆಗ್ತಂತ ಹೇಳಿಕೊಳ್ಳುತ್ತಾ ಇಲ್ಲಿ ತಾವು ಬಹಳಷ್ಟು ಜನ ಸೇರಿದ್ದೀರಿ. ನಾನೆಲ್ಲರಿಗೂ ಹೇಳಿದಿಷ್ಟೇ, ಬರೇ ನಾಗರಿಕ ಸಮಿತಿಯವರು ಮಾತ್ರ ಮುಡಿಪು ಪ್ರದೇಶದಲ್ಲಿ ಮಾತ್ರ ಸೌಹಾರ್ದತೆ ಬಂಧುತ್ವ ಅಲ್ಲ,
ನಿಮ್ಮ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ, ಪ್ರತಿಯೊಂದು ಬೂತಿನಲ್ಲಿ ಕೂಡ, ಪ್ರತಿಯೊಂದು ಮಹಾಭೋಷ ಪ್ರದೇಶದಲ್ಲಿ ಎಲ್ಲಿ ತಾವು ತಮ್ಮ ಜೀವನ ಮತ್ತು ವ್ಯಾಪಾರ ಮಾಡ್ತೀರಾ, ಈ ಒಂದು ಪ್ರತಿಯೊಂದು ಕಡೆಯಲ್ಲಿ ಕೂಡ ತಮ್ಮ ಸೌಹಾರ್ದತೆಯ ಸಂದೇಶ ಸಾರುವಂತ ಮತ್ತು ಸೌಹಾರ್ದತೆಯ ನಾಯಕತ್ವವನ್ನು ಮತ್ತು ಬಂಧುತ್ವದ ನಾಯಕತ್ವವನ್ನು ವಹಿಸುವಂತ ಆ ಒಂದು ದೊಡ್ಡ ಮಟ್ಟದ ನಾಯಕತ್ವದ ಗುಣವನ್ನು ತಾವೆಲ್ಲರೂ ಕೂಡ ಇವತ್ತು ಅಲ್ಲಿ ನಿಮ್ಮ ಪ್ರದೇಶದಲ್ಲಿ ತಾವು ವಹಿಸಬೇಕು. ಅದರ ಮುಖಾಂತರ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ತಾವು ಕೊಡ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಪವಿತ್ರವಾದ ತಿಂಗಳಿನ ಪವಿತ್ರವಾದ ದಿವಸದಲ್ಲಿ ತಾವೆಲ್ಲ ಕೂಡ ಉಪವಾಸ ವ್ರತ ಆಚರಿಸಿಕೊಂಡು ಬಹುಶಃ ಇಫ್ತಾರದಲ್ಲಿ ಪ್ರಾರಂಭಿಸಿದಿರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಹುಶಃ ಈ ಒಂದು ತಿಂಗಳಿನಲ್ಲಿ ಎಲ್ಲರಿಗೂ ಬಹಳಷ್ಟು ತಾಳ್ಮೆ, ಸಮಾಧಾನ, ಏನು ಗಡಿಬಿಡಿ ಇಲ್ಲ. ಯಾರಾದ್ರೂ ನಮಗೆ ಬೈದರೂ ಕೂಡ ಇರಲಿ ಸಾಯಿ, ಒಂದು ಮುಂದೆ ತಿಂಗಳು ಮುಗಿಲಿ ಮತ್ತೆ ನೋಡು ಎಂಬ ಭಾವನೆ. ಉಪವಾಸ ಮಾಡೋದು ಕೂಡ ನಮ್ಮನ್ನು ಶ್ರಮಿಸಿ ಬಿಡುವಂಥದ್ದು. ಏನಾದರೂ ಯಾರು ಕಷ್ಟದಲ್ಲಿದ್ದರೆ ಸ್ವಲ್ಪ ಹೆಚ್ಚು ಮುಂದೆ ಸಹಾಯ ಮಾಡುವಂಥ ಮನೋಭಾವ ಬಹುಶಃ ಎಲ್ಲರಿಗೂ ಕೂಡ ಇದೆ. ನಾನು ಹೇಳುವುದು ಇಷ್ಟೇ, ಈ ಒಂದು ವ್ಯಕ್ತಿತ್ವ ಇದು ಈ ತಿಂಗಳು ಮಾತ್ರ ಅಲ್ಲ, ಮುಂದಿನ ರಂಜಾನ್ ಬರೋ ತನಕ ಕೂಡ ಇವು 11 ತಿಂಗಳು ಕೂಡ ಮುಂದುವರಿಸಿಕೊಳ್ಳುವಂಥ ವ್ಯಕ್ತಿತ್ವ ಅದು ನಿಮ್ಮೆಲ್ಲರ ವ್ಯಕ್ತಿತ್ವ ಆಗಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಮಗೆ ಪ್ರಮುಖವಾಗಿರುವಂಥ ವಿಚಾರ. ಆದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಪ್ರೀತಿ, ಸೋದರತೆ, ವಿಶ್ವಾಸದ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಮುಡಿಪನ ನಾಗರಿಕ ಸಮಿತಿ ಮತ್ತು ಮುಡಿಪನ ನಾಗರಿಕರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅದು ಭಾರತ ಒಂದು ಮತ್ತು ಭಾರತೀಯರು ಒಂದು ಎಂಬ ನೆಲೆಯಲ್ಲಿ ಇವತ್ತು ನಾವೆಲ್ಲ ಇವತ್ತು ಜೀವನ ಮಾಡ್ತಂತ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿರ್ತಾರೆ. ಇವತ್ತು ನಮ್ಮ ಎಲ್ಲಾ ಧಾರ್ಮಿಕ ಮುಖಂಡರು ಕೂಡ ಇತಿಹಾಸ ಪ್ರಸಿದ್ಧವಾದ ಕಣತೂರು ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಇತಿಹಾಸ ಪ್ರಸಿದ್ಧವಾದಂತಹ ನಮ್ಮ ಮುಡಿಪು ಚರ್ಚ್, ಇತಿಹಾಸ ಪ್ರಸಿದ್ಧ ಹೂವಾಕಲ್ಲಿನ ಎಲ್ಲ ಧಾರ್ಮಿಕ ಮುಖಂಡರು ನೋಡಿ, ಇದನ್ನೆಲ್ಲ ಕೂಡ ನಮಗೆ ಬಹುಶಃ ಈ ಗುರುಗಳು, ಫಾದರ್ಗಳು ಮತ್ತು ಉಲೇಮಾಗಳು ಕೊಡೊಂದು ದೊಡ್ಡ ಮಟ್ಟದ ಸಂದೇಶ ಮತ್ತು ನಮ್ಮನ್ನು ಪರಸ್ಪರ ಬೆಸೆಯುವಂತ ಕೆಲಸ ಆಗ್ತದೆ. ಆದ ಕಾರಣ ನಾವೆಲ್ಲ ಕೂಡ ಸಮಾಜವನ್ನು ಬೆಸೆಯುವಂತ ಕೆಲಸಕ್ಕೆ ನಾವು ಮುಂದಾಗುವಂತ ಮನೋಭಾವವನ್ನು ಹಮ್ಮಿಕೊಳ್ಳುವಂತ ಅವಕಾಶ ಆಗ್ತದೆ. ನಾನೆಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲ ಹಿರಿಯರು ಇವತ್ತು ಸೇರಿಕೊಂಡು ಅತ್ಯಂತ ಶ್ರಮಪಟ್ಟು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಇವತ್ತು ಸೇರಿಕೊಂಡು ಈ ರೀತಿಯ ಕಾರ್ಯಕ್ರಮ ಮಾಡಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಯಾಕೆ ಇಲ್ಲ, ಅವರಿಗೆ ಬಹುಶಃ ಅಗತ್ಯ ಇರಲಿಲ್ಲ, ಅದು ಅವರಿಗೆ ಆಗಿಲ್ಲ. ಈ ಊರಿನ ಹಿರಿಯರೆಲ್ಲ ಕೂಡ ಸೇರಿ, ಎಲ್ಲ ಧರ್ಮದ ಹಿರಿಯರು ಕೂಡ ಸೇರಿ ಈ ರೀತಿ ಕಾರ್ಯಕ್ರಮ ಮಾಡಿದೆ. ಯಾಕೆಂತ ಹೇಳಿದ್ರೆ ಅದು ಸಮಾಜದ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಯುವ ಪೀಳಿಗೆಗೆ ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡದ ಬಂಧುತ್ವದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಇವತ್ತು ಅತ್ಯಂತ ಬಲಿಷ್ಠವಾಗಿ, ದೇಶ ಅತ್ಯಂತ ಬಲಿಷ್ಠವಾಗಬೇಕಾದ್ರೆ ಬಂಧುತ್ವದ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಕಾರ್ಯಕ್ರಮ ಬಹುಶಃ ನಾವೆಲ್ಲರೂ ಕೂಡ ಹಮ್ಮಿಕೊಳ್ಳುವುದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಯಾವ ರೀತಿಯಿಂದ ಬಹುಶಃ ಇವತ್ತು ಈ ಕಾರ್ಯ ತಾವೆಲ್ಲ ಭಾಗವಹಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಬಹುಶಃ ಬೇರೆ ಬೇರೆ ನಾಗರಿಕ ಸಮಿತಿಯವರು ಇವತ್ತು ಈ ರೀತಿಯ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಪರಸ್ಪರ ಸಂಸ್ಕೃತವನ್ನು ಹಂಚಿಕೊಂಡು ವಿಶ್ವಾಸ ಸಮಾಜ ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಆ ವಿಶೇಷ ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿ ಮತ್ತು ವ್ಯಕ್ತಿತ್ವ ನಾವೆಲ್ಲ ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಾನು ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ಐತಿಹಾಸಿಕವಾದ ಮತ್ತು ಅಭೂತಪೂರ್ವವಾದ ಬಹುಶಃ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಬಹುಶಃ ತಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀರಿ. ನೀವು ಪಟ್ಟ ಈ ಸಮಾಜದ ಒಗ್ಗೂಡುವಿಕೆಗೆ, ಸಮಾಜದ ಪ್ರೀತಿ ವಿಶ್ವಾಸಕ್ಕೆ, ಸಮಾಜದ ಏಕತೆಗೆ, ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಸ್ಥಾಪನೆ ಮಾಡಲಿಕ್ಕೆ ಮತ್ತೊಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ತಾವು ಇವತ್ತು ಶ್ರಮಪಟ್ಟು ಕಳೆದ 10 ದಿನಗಳಿಂದ ಶ್ರಮ ಪಟ್ಟಿದ್ದೀರಾ, ಖಂಡಿತವಾಗಿಯೂ ಅದು ನಿಷ್ಪ್ರಯೋಜನ ಆಗುವುದಿಲ್ಲ, ಅದು ಅತ್ಯಂತ ಪ್ರಯೋಜನ ಆಗ್ತದೆ. ಭವಿಷ್ಯದ ದಿನ ಸಮಾಜಕ್ಕೆ ದೊಡ್ಡ ಮಟ್ಟದ ಇವತ್ತು ಕೊಡುಗೆ ಕೊಡೋದ ವಿಚಾರ ಇವತ್ತು ಖಂಡಿತವಾಗಿ ಇವತ್ತು ಆಗೇ ಆಗ್ತದೆ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷದ ಪ್ರೀತಿ ವಿಶ್ವಾಸದ ಒಂದು ಸಂದೇಶವನ್ನು ನಾನು ಸಾರಿ, ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿತಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ನಾನು ಇವತ್ತು ಹೇಳಿಕೊಂಡು, ಬಹುಶಃ ನಾವು ಯಾವುದೇ ಒಂದು ಸಮಸ್ಯೆ, ತಾವು ಯಾವುದೇ ಈ ಪ್ರದೇಶಕ್ಕೆ ಏನೇ ಬಂದರೂ ಕೂಡ ಈ ಊರ ಹಿರಿಯರ ಜೊತೆ ಸಂಪರ್ಕ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸದ ಮತ್ತು ಮನೋಭಾವ ತಾವೆಲ್ಲ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿರಿಯರ ಅನುಭವ ಮತ್ತು ಹಿರಿಯರ ಒಂದು ಮಾರ್ಗದರ್ಶನವೇ ನಮಗೆ ದೊಡ್ಡ ಮಟ್ಟದ ಒಂದು ಶಾಂತಿಗೆ ದೊಡ್ಡ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಅಂತ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಗೆ ನನ್ನ ಪ್ರೀತಿಪೂರ್ವಕ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಆಶೀರ್ವಾದ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಕೊಂಡಿರುವಂತಹ ಅದ್ದೂರಿಯ ಬೃಹತ್ ಕಾರ್ಯಕ್ರಮ, ಬೃಹತ್ ಇಫ್ತಾರ್ ಕೂಟದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸಂದೇಶವನ್ನು ಸಾರಿದಂತ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರು
ಈ ಭಾಗದ ಜನಪ್ರಿಯ ಶಾಸಕರು, ಸರ್ವಧರ್ಮೀಯರು ಕೂಡ ಗೌರವಿಸಿದ ಅಪರೂಪದ ನಾಯಕ, ನಮ್ಮೆಲ್ಲರ ಅಭಿಮಾನದ ಯುಟಿ ಖಾದರ್ ಅವರಿಗೆ ಇದೀಗ ಸ್ಮರಣೆಗೆ ನೀಡಿ ಗೌರವಿಸುವಂತ ಕಾರ್ಯಕ್ರಮ ಇದೀಗ ನಮ್ಮ ನೆಚ್ಚಿನ ಸಭಾಧ್ಯಕ್ಷರನ್ನ ಸ್ಮರಣೆಗೆ ನೀಡಿ ಅರ್ಥಪೂರ್ಣವಾದ ಕಾರ್ಯಕ್ರಮ. ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಸಂಘಟಕರು ನಾಗರಿಕ ಸಮಿತಿ ಮುಡಿಪಿ ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ಸಮಾಜಕ್ಕೆ ಸಂದೇಶವನ್ನು ಸಾರುವಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಇದೀಗ ಆಗ್ತಾ ಇದೆ. ನಾಗರಿಕ ಸಮಿತಿ ಮುಡಿಪು ಬಂಧುತ್ವ ಕಾರ್ಯಕ್ರಮದ ಸಲುವಾಗಿ ಸಂದೇಶವನ್ನು ಸಾರುವಂತಹ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ನೆಚ್ಚಿನ ನಾಯಕರು, ಈ ಭಾಗದ ಬಹಳಷ್ಟು ಜನ ಗಣ್ಯರು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ವಿವಿಧ ನಿಗಮ ಮಂಡಳಿ ಉಪಸ್ಥಿತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. കണ്ണിൽ കൽബി ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. കണ്ണിൽ കൽബി ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി, കാത്തിരി